ಯಾನ್ ಎಲ್ಲಿಯಪ್ಪನಾಗ ಮಸ್ತ್ ಹುಷಾರಿತ್ತೆ, ಮಸ್ತ್ ಬುದ್ಧಿವಂತ ವಿದ್ಯಾರ್ಥಿ ಆದಿತ್ತೆ, ಓಡಿಮುಟ್ಟ ಬುದ್ಧಿವಂತೆ ಆದಿತ್ತೆ. ಬಣ್ಣಗ ಒಂಜಿ ಸಲ ಟೀಚರ್ ಸಾಲಿಡ್ ಪದ್ಯ ಬಣ್ಣ್ಯಾರ ಅಂಡೀರು. ಅಪಗನೆ ದೆತ್ತು ಬಣ್ಣ ದೋಸ್ತಿರು ಏನ ನಾಚಿಗೆಟ್ಟೋಡು ಬಂಪಿನ ಉದ್ದೇಶಡು ಏನನ ಪದ್ಯ ಬನ್ನೋಡು ಬಂಡದು ಲಕ್ಕದುಂತಾಯಿರು. ಅಪಗ ಎಂದಾದವಂತೆ ರಾಷ್ಟ್ರಗೀತೆ ಬಂಡದು ಅಕ್ಲೇನು ಮಾತಾಡಕದುಂತೆ. ಶಾಲೆಗೆ ಪೋಂದಿಪ್ಪುನಾಗ ಎನ್ನ ಬಗ್ಗೆ ಎಂಕಿ ಹೆಮ್ಮೆಯಾತಿನ ವಿಷಯದದನ್ನು ಪಂಡ ಆನಿ ಶಾಲೆಡ್ ಎಕ್ಸಾಮ್ ಒಂದಿತ್ತೆ. ಅಪಗ ಪ್ರಶ್ನೆಗೆ ಉತ್ತರ ನಿಂಚ ಭರ್ತಿ ಮನ್ಪುಣದ ಮಂಡೆ ವೆಚ್ಚ ಅಡಿತ್ತೆ. ಅಕೇರಿಗೆ ಉತ್ತರದಲ್ಲ ನೆಂಪ ಒಂದೆ, ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಬಂಡದು ಬರೇ ಒಂದಿತ್ತೆ. ಅಪಗ ಟೀಚರ್ ಏನಂತುದು ಪನ್ಪಿನಿ, ನೀನು ಸರಿ ಕೂತ್ಕೋ, ಅಲ್ಲಿ ಹಿಂದೆ ಕೂತ್ಕೊಂಡವರು ನಿನ್ನ ಉತ್ತರವನ್ನು ನೋಡಿ ಬರೀತಾರೆ. ನನಗೆ ಮೈ ಹುಷಾರಿಲ್ಲ. ಮತ್ತೆ ಯಾರು ನಿನ್ನನ್ನು ಕಕ್ಕೆಯಾಗಿ ಚಂಡಿಯಾಗಲಿ ಕೇಳಿದ್ದು? ನಾನು ಹೇಳಿದಲ್ವಾ ಎಲ್ಲಿಯಾದ್ರೂ ಹೋಗುವ ಕೊಡೆ ಇಟ್ಕೊಂಡು ಹೋಗುಂತ. ಈಗ ಅನುಭವಿಸು. ಏನು ತಿನ್ಬೇಕು ಅಂತ ಅನಿಸ್ತಿಲ್ಲ. ಮತ್ತೆ ಆ ಥರದಿಂದ ಯಾರಿಗಾದ್ರೂ ತಿನ್ಬೇಕು ಅಂತ ಅನಿಸ್ತದ? ನಿನ್ನ ವಹಿವಾಟಿಂದ ನಾನು ಕೇವಲ ಪದಾರ್ಥದಿಂದ ಮಲಗಿದ್ದು ಗೊತ್ತುಂಟಾ? ಫಾತಿಮಾಮ ಜೋರಾಗಿ ನಡಿಬಾರ್ದು ಅಂದಿದ್ದಾರೆ. ಮತ್ತೆ ನೀನು ಆ ಥರ ನಡೆದ್ರೆ ಉಂಟಲ್ಲ, ಫಾತಿಮಾಮ ಅಲ್ಲ, ಎಲ್ಲರೂ ಸಹ ಆ ಥರವೇ ಹೇಳ್ತಾರೆ. ಮತ್ತೆ ಎಂತ ನೀನು ಆನೆ ನಡ್ದಾಗೆ ನಡೆಯುವುದು? ಸ್ವಲ್ಪ ಸಣ್ಣ ಸಣ್ಣ ಹೆಜ್ಜೆ ಇಟ್ಟು ನಡಿ. ನನ್ಗೆ ಹುಣಸೆ ಹಣ್ಣು ಮಾವಿನಕಾಯಿ ತಿನ್ಬೇಕು ಅಂತ ಅನಿಸ್ತಿದೆ. ನಿನಗೆ ಅನಿಸ್ತದೆ, ಅದಕ್ಕೆಂತ ಮಾಡೋದು? ನೋಡು, ಈಗ ಮಳೆ ಬಂದು ಮರ ಎಲ್ಲ ಜಾರ್ತಾ ಉಂಟು. ಮತ್ತೆ ನಾನು ಮರದಿಂದ ಬಿದ್ದು ನನ್ನ ಪಾರ್ಸಾಪದ ಬಾಡಿಗೆ ಪೆಟ್ಟಾದರೆ ಎಂತ ಮಾಡೋದು? ಎನ್ನ ಇಣಿತ ಟಾಪಿಕ್ ದಾದ ಪಂಡ ನಿಕುಲು ಕಷ್ಟೋಡಿ ಪುನಗ ನಿಕುಲ್ನ ಪೊನ್ನಾಡ ಏಪೋಗುಲ ಕಾಸೊಂಜಿ ಸಾಲದೈತೆ ನೋಡ್ಚಿ ದಾಯ ಪಂಡ ಎನ್ನ 2 ತಿಂಗಳು ಎನ್ನ ಪೊನ್ನಾಡ 2,000 ರೂಪಾಯಿ ಸಾಲ ಎತ್ತೊಂದಿತ್ತೆ. అయినేను ಮೂಜಿ ಸರ್ತಿ ವಾಪಸ್ ಕೊಡ್ತೆ. ಅಂಡ ಇತ್ತೆ ಅಲ್ಪ ಅನ್ಪಾಲು 2,500 ಬಾಕಿ ಉಂಡಿಗೆ. ಹಲೋ ವನಸಾಂಡಿಯ ಯಾನ್ ಪೂವಪ್ಪನೆಲ್ಲಡೆ ಓದಿತ್ತೆ. ಆಯನ ಬೊಡಿ ಜಪ್ಪೆಲ್ಲಡೆ ಓತಲ್ ಪಾಪ ఆయన ಅಡಿಗೆ ಮಲ್ತು ಅನಸು ಬರ್ನಿ ಅಂದ ವಾ ಟೇಸ್ಟ್ ಗೊತ್ತುಂಡ. ಆನೊಲೆಗೆ ಅಡಿಗೆ ಪೆರ ಬರ್ಪುಂಡ. ಆನೊಲೆಗೆ ಪೊನ್ನುಲಿಡ್ದು ಶೋಕ್ ಅಡಿಗೆ ನಾನು ಪೆರ ಗೊತ್ತುಂಡು. ಬಕದೆ ಮಲ್ಪುಜೀರು ಓಲ್ಲ ಈ ವಿಷಯ ಮಿನಿ ಬಡಿದಿ ಗೊತ್ತಾದು ಅವೇ ಬೇಲೆ ಪರ್ಮನೆಂಟ್ ಆಪುನ ಪನ್ಪಿನ ಬೋಡಿಗೆ ಅವಿಪ್ಪಡೆ ಪವಿತ್ರ ನಿನ್ನ ಫೋಟೋನು ಕಮಿಟೆಡ್ ಬಂದು ಸ್ಟೇಟಸ್ ಬಾರ್ದಲ್ ದಾಯಿಗ್ ಅಂದ್ಯ ಎಂಕುಲ್ ಡೀಪ್ ಲವ್ ಮಲ್ತೊಂದುಲ್ಲ. ಓ ಅಮಾಸೆ ಪುಟ್ನಾಯ ನಿಕ್ 23 ವರ್ಷ ಪ್ರಾಯ ಅಂಡಿಯ ಪಾಪಾಲಿಗೆ 13 ವರ್ಷ. ಬ್ರೋ ಏಜ್ ಇಸ್ ಜಸ್ಟ್ ಅ ನಂಬರ್. ಅವಂದ್ ಜೈಲ್ ಈಸ್ ಜಸ್ಟ್ ಎ ರೂಮ್. ಏರ್ ಬಂಡಿನಿ ಪೊಣ್ಣುಲ್ಲ ಬಾಯಿಡು ಪಾತೆರ ಒಂತುಜು ಬಂದು ಇಷ್ಟದೆತ್ತು ತೂಲೆಗೆ ವಾ ಪೊಂಜೆವುಲ್ಲ ಅಲ್ನ ಕಣ್ಣನ್ಯಾಡ ತನ್ನ ಮಾಜಿ ಲವರ್ನ ಕುದರ್ನ ಪಂದಿ ಪೂಜಲ್.